ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ಈ ದಿನದ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ, ಜೊತೆಗೆ ನಿನ್ನೆಯ ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ. ಈ ಧ್ವನಿವರ್ಧಕಗಳ ಬಗ್ಗೆ ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಮುಸ್ಲಿಮರ ಮಸೀದಿಯ ಅಜಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಇವಾಗ ದಿಢೀರಾಗಿ ನಾವು ಕೂಡ ಅದೇ ವೇಳೆಗೆ ಹನುಮಾನ್ ಚಾಲೀಸ್ ಪಠಿಸ್ತೇವೆ ಅಥವಾ ಸುಪ್ರಭಾತ ಆಗ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಬಹುಮುಖ್ಯವಾಗಿ ಅದರಲ್ಲಿ ಕೂಡ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಂಘಟನೆಯ ಶ್ರೀರಾಮ ಸೇನೆಯ ಸದಸ್ಯರು ಇಡೀ ರಾಜ್ಯದಲ್ಲಿ ಒಂದಷ್ಟು ಏನು ಎರಡು ಸಮುದಾಯಗಳ ಮಧ್ಯೆ ಸ್ವಲ್ಪ ಆತಂಕಕ್ಕೆ ಕಾರಣವಾಗಿದ್ದಂಥ ವಿಚಾರ ಕೂಡ ಆಗಿತ್ತು. ಬಟ್ ಸರ್ಕಾರ ಅದನ್ನು ಭಾರಿ ನಯ ನಾಜೂಕಿನಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಕೊಂಡೋಗ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಕೂಡ ಮೊನ್ನೆ ದಿವಸ ಹೇಳಿರುವಂಥದ್ದು, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ನ ಆದೇಶ ಅದು ಸಾರ್ವಜನಿಕವಾಗಿ ಧ್ವನಿವರ್ಧಕ ಬಳಕೆಯ ಬಗ್ಗೆ ಏನು ಆದೇಶ ಇದೆ, ಅದು ಬೆಳಗ್ಗೆಯಿಂದ ರಾತ್ರಿ ತನಕದ ಯಾವ ಅವಧಿಯಲ್ಲಿ ಎಷ್ಟು ಡೆಸಿಬಲ್ನಲ್ಲಿ ಎಷ್ಟು ಧ್ವನಿ ಪ್ರಮಾಣದಲ್ಲಿ ಬಳಸಿಕೊಳ್ಳಬೇಕು ಅನ್ನೋ ಬಗ್ಗೆ ಅದರ ಬಗ್ಗೆ ನಾವು ಏನು ಗಮನ ಅಥವಾ ಅದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ, ಜೊತೆಗೆ ರಾಜ್ಯ ಸರ್ಕಾರ ಕೂಡ ತನ್ನ ಒಂದಷ್ಟು ನಿರ್ದೇಶನ ಸೂತ್ರಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳಿಕ್ಕಿದ್ದೇವೆ. ಸೊ ಹೀಗಾಗಿ ನಾವು ಹೊಸದಾಗಿ ಒಂದು ನಿರ್ದೇಶನಗಳನ್ನು, ನೀತಿ ನಿರೂಪಣೆಗಳನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಇದೆ ಅಂತ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ದಾರೆ. ಇನ್ನು ಇದು ಮತ್ತೆ ದೊಡ್ಡ ಮಟ್ಟಕ್ಕೆ ವಿವಾದಕ್ಕೆ ಎಲ್ಲ ಕಾರಣ ಆಗಬಾರದು ಅಂತ ಸಮಾಜದ ಒಂದಷ್ಟು ಸಂಘ ಸಂಸ್ಥೆ ಸಂಘಟನೆಗಳು, ರಾಜಕೀಯ ಪಕ್ಷದವರು ಕೂಡ ಮಾತಾಡ್ತಾ ಇದ್ದಾರೆ. ಈ ನಡುವೆ ಇವತ್ತು ಮಂಗಳೂರು ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ಮಾತಾಡಿದ್ದಾರೆ. ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ KS ಮೊಹಮ್ಮದ್ ಮಸೂದ್ ಅವರು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ನಾವು ಇಲ್ಲಿ ಕೂಡ ಗೊಂದಲ ಆಗದಂತೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೇವೆ. ಜೊತೆಗೆ ಏನು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಧ್ವನಿವರ್ಧಕ ಬಳಕೆಯ ಬಗ್ಗೆ, ಎಷ್ಟರ ಪ್ರಮಾಣದಲ್ಲಿ, ಎಷ್ಟರ ಹೊತ್ತಿಂದ, ಯಾವ ಸಮಯದಿಂದ ಯಾವ ಸಮಯಕ್ಕೆ ಬಳಸಿಕೊಳ್ಬೇಕು, ಈ ಆದೇಶವನ್ನು ನಾವು ಪಾಲಿಸ್ತೇವೆ. ಜೊತೆಗೆ ರಾಜ್ಯ ಸರ್ಕಾರ ತರಲಿಕ್ಕೆ ಉದ್ದೇಶಿಸಿರುವಂಥ ಹೊಸ ನೀತಿ ನಿರೂಪಣೆ ಅಥವಾ ಗೈಡ್ಲೈನ್ಸನ್ನು ಕೂಡ ನಾವು ಕಾದು ನೋಡುತ್ತೇವೆ ಅನ್ನುವಂಥ ವಿಚಾರವನ್ನು ಮಸೂದ್ ಅವರು ಹೇಳಿದ್ದಾರೆ ಇವತ್ತು. ಮಸೂದ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದು ಬಾರಿ ನೋಡೋಣ. ಇವತ್ತು ನಿಮ್ಮ ಹೇಳಿದೆ, ಈಗ ಹೇಳಿ ಬಂದೆ, ನಾನು ಕುಲ್ಲೋಳ್ಳಿ ಜಾಮಿಯಾ ಮಸೀದಿ ಅಧ್ಯಕ್ಷನಾಗಿದ್ದೇನೆ, ಕೆಂಪು ಮಸೀದಿ. ಇವತ್ತು ನಾನು ಕೊಟ್ಟು ಕಂಪ್ಲೀಟ್ ಅದ ಅಲ್ಲ ಮೈಕ್ ಬಂದು ಫುಲ್ ಬಂದು ಪರ್ಮಿಷನ್ ನಮಗೆ ಬೇಕಾದ್ರೆ ನಾನು ಡಿಸೈಡ್ ಮಾಡೋದು. ನನಗೆ ಬೇಕಾ ಬೇಡ, ಪರ್ಮಿಷನ್ ಅದ ಮಾಡಿರುವುದಿಲ್ಲ ಅಂತ ಕೊಟ್ಟು ನನಗೆ ಬೇಡ. ದೇವರ ಆರಾಧನೆ ಮಾಡಿ ನಮಗೆ ಪರ್ಮಿಷನ್ ಬೇಡ ಮಾಡಿಬಿಡಿ. ಇವತ್ತು ಆ ಮುತಾಲಿಮ್ ಏನು ಮಾಡಿದ, ಶುಭವಾದ ಹೇಳಿ ಮಾಡಿದ. ಇವನಿಂದ ಇವತ್ತು ಹೋಯಿತು, ಬೆಳಿಗ್ಗೆ ಮಾಡುವಂಥ ಪ್ರಧಾನ ಶುಭವಾದವನ್ನು ಹೋಯಿತು, ಮುಗಿಸಿದೆ ಅವನು. ಮತ್ತೆ ಖಾಲಿ ಮಸೀದಿ ಮೇಲೆ ಮಾಡಿದ. ಇವತ್ತು ಸರ್ಕಾರ ಮಾಡಿದ ಎಲ್ಲ ದೇವಸ್ಥಾನ, ಚರ್ಚ್, ಮಸೀದಿ, ಭಜನೆ ಏನಿಲ್ಲ ಏನು ಮಾಡಿ ಸಾಕ, ಅವನ ನಾಮಸೇನ ಸಾಕ. ಅಂತ ದೇಶದಲ್ಲಿ ಅವನು ನಮ್ಮ ಹತ್ರ ಇರ್ಬೇಕು. ನಮ್ಮೆ ಅಂತಿಕ. ಮತ್ತೆ ಒಂದು ವಿಚಾರ ಕೇಳಿ, ಅವನು ಏನು ಹೇಳ್ತಾನೆ, ಇಂಥ ಹಿಂದೂ ಸರ್ಕಾರ ಓಡಿಸಿ ಬಿಡಿಸಿ ಹೇಳಿದ್ದಾನೆ. ಈಗ ಬೊಮ್ಮಾಯಿ ಸರ್ಕಾರ ಆವಾಗ ಸರ್ಕಾರ ಮಾಡಿಸು. ಅದಕ್ಕೆ ಇಲ್ಲಿ ನಮಗೆ ರಾಜಯೋಗ ಕೊಟ್ಟಿದ್ದಾರೆ. ಒಂದು ಹಿಂದಿನೊಂದು ಕೆಲವು ಘಟನೆ ಹೇಳ್ತಾನೆ. ಒಂದು 22-21ರಲ್ಲಿ ಹಿಂದೂ ಸಮಾವೇಶ ಬಾವಿ ಮಸೀದಿಗಳಲ್ಲಿ ಶುರುವಾಯಿತು. ಹಿಂದೂ ಮಹಾಸಭೆಗಳಲ್ಲಿ ಆವಾಗ ನಾನು ನಮ್ಮ ಮಾಜಿ MLA ಯೋಗೇಶ್ ಭಟ್ ಅವರು ಕೂತ್ಕೊಂಡು ಮಾತಾಡಿದರು. ಅವ್ರು ಒಂದು ವಿಚಾರ ಹೇಳಿದ್ರು, ಕರೆಕ್ಟ್ ಇದು. ಆದರೆ ನಾವು ಆರ್ಡಿನೆನ್ಸ್ ನಾವು ಮಾತಾಡಿದ್ದೇವೆ.
ಅಲ್ಲಿ ಬಂದು ಓ ಭಾಳ ಸಂತೋಷ ಆಗಿದೆ, ನಾವು ಅವ್ರು ಹೋಗ್ತಿದ್ದೇವೆ ಮಸೂಸಗಳನ್ನು ಮಾಡಿ ಹೋಗ್ತೀವಿ. ಆ ಸಮಯದಲ್ಲಿ ನಾನು ಯೋಗೇಶ್ ಭಟ್ಟು, ದಿವಂಗತ ಡಾಕ್ಟರ್ ಮಾಧವ್ ಭಂಡಾರಿ ಮತ್ತು ನಾವು ಸೇರಿ ಒಂದು ಬೆಳಿಗ್ಗೆ ಮಧ್ಯಾಹ್ನ ಪುರಾಣಿ ಒಂದು ದಿವಸ ಯೋಗೇಶ್ ಭಟ್ರ ಮನೆಯಲ್ಲಿ ಊಟ, ಒಂದು ದಿವಸ ನನ್ನ ಮನೆಯಲ್ಲಿ ಊಟ, ಇಲ್ಲಿ ಬಂದು 2-3 ಸಲ ಊಟ ಮಾಡಿ ಲಾಸ್ಟಿಗೆ ಕೆಳಗೆ ಒಳಗೆ ಅಲ್ಲಿಯ ಸಮಾವೇಶಿಸ್ತಾರೆ. ಅವ್ರು ಕೇಳಿದ್ರು, ಅವಾಗ ನಾವು ಎಲ್ಲಿ ಕೂತ್ಕೊಂಡು ಹೇಳಿ ನಾವು ಬೇಡ ನಿಮ್ಮ ಎಲ್ಲಿ ಮೀಟಿಂಗ್ ಅಲ್ಲಿಗೆ ನಾವು ಬರ್ತೇವೆ ಶುಕ್ರವಾರ. ನಾನು 5 ಜನ ನಾನು ಹೇಳಿದೆ ಅದೇ ಮಸೀದಿಯ ಡ್ರೆಸ್ನಲ್ಲೇ ಹೋಗಬೇಕು, ಯಾವ ಡ್ರೆಸ್ ಇದೆ ಅದೇ ಡ್ರೆಸ್ ಹೋಗಿ. ಹಾಗೆ ಇರುವಾಗ ನಮಗೆ ಕೊಟ್ಟಂಥ ಸ್ವಾಗತ ನಾನು ಯಾವುದು ಮಾಡಿದ್ದೇನೆ, ಆ ಸ್ವಾಗತ ಅಲ್ಲಿ ಕೊಟ್ಟ ನಾನು ಮರೀದಿಲ್ಲ, ಅಷ್ಟು ನಮ್ಮನ್ನು ಪ್ರೀತಿಯಿಂದ ಆಧಾರ ಮಾಡಿದ್ದಾರೆ. ಆವಾಗ ಅಲ್ಲಿ DG ಆಗಿದ್ದ IG ಮತ್ತು DC ಎಲ್ಲ ಮೀಟಿಂಗ್ ಅದೆಲ್ಲ ಹಾಕ್ತಾ ಇದ್ದಾರೆ. ನಂತರ ಡಿಸ್ಟ್ರಿಕ್ಟ್ ಸಚಿವರಾಗಿದ್ದ ನಾಗರಾಜ್ ಶೆಟ್ಟಿ ಹೇಳಿದ್ರು, ಮಸೂದೆ ಹೆಂಗಿನಾಗಿ ಏನು ಶರ್ಬರ್ಬೋದು, ನಾನು ಒಪ್ಪಿದೆ ಶರ್ಬರ್ಬೋದು, ಅದಕ್ಕೆ ಬೇಕಾದ್ರೆ ಸಕ್ಕರೆ ನಾನು ಇಲ್ಲಿ ನಿಮ್ಮ ಅಲ್ಲಿಗೆ ಕೊಟ್ಟು ಸಂಬಂಧಿಸಿದ ಕೊಡ್ತೇವೆ, ಅಲ್ಲೆಲ್ಲ ಕೊಟ್ಟು ಆ ಶರ್ಬತ್ತನ್ನು ಅಲ್ಲಿ ತಾವೇ ಕೇಳಿಕೊಳ್ಳೋದು. ಇನ್ನು ಮಸೂದೆ ಶರ್ಬತ್ ಬರ್ತಾವ ಓಪನ್. ಈ ವಿಚಾರದಲ್ಲಿ ಭಾಳ ಏನೊಂದು ಆಗ ಎಸ್ಪೆಷಲ್ ಭಾಳ ಒಳ್ಳೆಯಿದೆ ಈ ವಿಚಾರದಲ್ಲಿ. ಆಗಿನ DG ಅಂತ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಇದನ್ನು ಇಡೀ ರಾಜ್ಯದಲ್ಲಿ ಮಾಡಿ ಆಗಿನ ಮುಖ್ಯಮಂತ್ರಿಗಳ ಕೂಡಲೇ ಅದನ್ನು ಮಾಡಿ ಪ್ರತಿ ಡಿಸ್ಟ್ರಿಕ್ಟ್ ಮಾಡಬೇಕು. ಈ ವಿಚಾರ ಇದು ಯಾಕೆ ಹೇಳ್ತಾ ಇದ್ದೀನಿ, ಈಗ ಆಗಿರುವಂಥ ಇದನ್ನು ಆಗಿರೋದು ಯಾವ ಮುಖ್ಯಮಂತ್ರಿ ಎದುರವರನ್ನು ಮಾಡಿದ್ದನ್ನು ಆ ಶಾಂತಿ ಕಾಪಾಡಲಿಕ್ಕೆ ದೇಶದ್ರೋಹಿಗಳಿಗೆ ಯಾರಾಗಲಿ ಅಂಥವರಿಗೆ ಯಾವ ಜಾತಿಯ ಯಾವ ಧರ್ಮ ಆಗಲಿ ಅಂಥವರಿಗೆ ಅವರ ಮೇಲೆ ಇದು ಮಾಡಲಿಕ್ಕೆ ಈಗಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಬೊಮ್ಮಾಯಿ ಅವರು ಕಾರ್ಯಕ್ರಮ ಮಾಡಬೇಕಂದ್ರೆ ನಾನು ಅವರನ್ನು ಭೇಟಿಗೊಂಡಿದ್ದೇನೆ, ಹೇಳ್ತಾ ಇದ್ದೇನೆ, ಒತ್ತಡ ತೋರಿಸ್ತೇನೆ. ಆದ್ದರಿಂದ ಇದು ಇವತ್ತಿನ ಬಾಗಿನ ವಿಚಾರ ಮಾಡ್ತಾ ನಮ್ಗೆ ಹೇಳ್ತಾ ಬಂದರೆ ನಿಮಗೆ ಎಲ್ರಿಗೂ ಧನ್ಯವಾದ. KS ಮೊಹಮ್ಮದ್ ಮಸೂದ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು ಮಾತನಾಡಿರುವಂಥ ವಿಚಾರ. ಎಸ್, ಅವರು ಇಲ್ಲಿ ಮಂಗಳೂರು ಸೌಹಾರ್ದವಾಗಿ ಇರಬೇಕು ಅನ್ನೋ ಆಶಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಅವರು ನೆನಪು ಮಾಡಿಕೊಂಡರು. ಬಹುಮುಖ್ಯವಾಗಿ ಅವರು ನೆನಪು ಮಾಡಿಕೊಂಡದ್ದು ಈ ಹಿಂದೆ ಏನು ಮಂಗಳೂರಿನಲ್ಲಿ ಹಿಂದೂ ಸಮಾಜೋತ್ಸವ ನಡೆದ ಸಂದರ್ಭದಲ್ಲಿ ಸಮಾಜೋತ್ಸವವನ್ನು ಆಯೋಜಿಸಿದ ಹಿಂದೂ ಸಂಘಟನೆಗಳು ಜೊತೆಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ಒಂದು ಸೌಹಾರ್ದಯುತವಾದಂಥ ಮಾತುಕತೆ ನಡೆದು ಆವತ್ತಿನ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಶಾಂತಿ ಅಥವಾ ಒಂದು ಎರಡು ಸಮುದಾಯಗಳ ನಡುವೆ ಒಂದು ಭಿನ್ನ ಸ್ವರೂಪದ ಅಭಿಪ್ರಾಯಗಳು ರೂಪುಗೊಳ್ಳದ ರೀತಿಯಲ್ಲಿ ನಾವು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ದೆವು. ಅವತ್ತು ಸೌಹಾರ್ದಯುತವಾಗಿ ಇಂದು ಸಮಾಜೋತ್ಸವ ನಡೆಯಿತು. ಅವತ್ತಿನ MLA ಯೋಗೀಶ್ ಭಟ್ ಅವರ ಮನೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸಭೆ ನಡೆದಿತ್ತು. ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ಆಮೇಲೆ ಎರಡನೆಯ ಸಭೆ ಅದೇ ಹಿಂದೂ ಸಮಾಜೋತ್ಸವವನ್ನು ಸಂಘಟಿಸಿದಂಥ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಜೊತೆಗೆ ಅದು ನನ್ನ ಮನೆಯಲ್ಲಿ ಅಂದರೆ ಮಸೂದ್ ಅವರ ಮನೆಯಲ್ಲಿ ನಡೆದಿತ್ತು. ಮತ್ತು ಆ ಸಭೆಯಲ್ಲಿ ಮತ್ತು ಅವತ್ತಿನ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಾಗರಾಜ್ ಶೆಟ್ಟಿ ಅವರು ಕೂಡ ಅವತ್ತಿನ ಸಭೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದರು. ಮತ್ತು ಅವತ್ತಿನ ಸಂದರ್ಭದಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಆ ಒಂದು ಬೃಹತ್ ಮೆರವಣಿಗೆಗೆ ನೀವು ಲಿಂಬೆ ಶರ್ಬತ್ತು ಕುಡಿ ಅಂತ ಮುಸ್ಲಿಂ ಸಮುದಾಯದ ವತಿಯಿಂದ ಲಿಂಬೆ ಶರ್ಬತ್ತು ಕುಡಿ ಅಂತ ಹಿಂದೂ ಸಂಘಟನೆಯವರು ನಮ್ಮ ಜೊತೆಗೆ ಅವತ್ತಿನ ನಮ್ಮ ಒಂದು ಮಾತುಕತೆಯಲ್ಲಿ ನಾವು ನಿರ್ಣಯವಾಯಿತು. ಸೊ ಆ ಪ್ರಕಾರವೇ ಇಂದು ಸಮಾಜೋತ್ಸವದ ರ್ಯಾಲಿಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿಯಿಂದ ಲಿಂಬೆ ಶರ್ಬತ್ತನ್ನು ಬೇರೆ ಬೇರೆ ಕಡೆ, ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನೆಹರು ಮೈದಾನದ ಆಸುಪಾಸಿನಲ್ಲೆಲ್ಲ ನಾವು ಮೆರವಣಿಗೆ ಸಾಗುವಾಗ ಕೊಟ್ಟೆವು. ಅಂದರೆ ನಾವು ಐಕ್ಯತೆಯನ್ನು ಸೌಹಾರ್ದತೆಯನ್ನು ಆವತ್ತಿನ ಸಂದರ್ಭದಲ್ಲಿ ಕೂಡ ನಾವು
ಅದನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಕೂಡ ಯಾವುದೇ ರೀತಿಯ ತೊಂದರೆ ಆಗುವ ಸಾಧ್ಯತೆ ಇಲ್ಲ. ನಾವು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ಪಾಲಿಸ್ತೇವೆ ಮತ್ತು ರಾಜ್ಯ ಸರ್ಕಾರ ಹೊಸದಾಗಿ ತರಲಿಕ್ಕೆ ಇರುವಂಥ ಗೈಡ್ಲೈನ್ಸ್ ಬಗ್ಗೆ ಕೂಡ ನಾವು ಆಶಾವಾದಿಗಳಾಗಿದ್ದೇವೆ. ಮತ್ತು ನಮ್ಮ ಸುತ್ತಮುತ್ತಲಿನ ಮಸೀದಿಯವರಿಗೆಲ್ಲ ನಾವು ಇದನ್ನು ಬಾರಿ ಸ್ಪಷ್ಟವಾಗಿ ಹೇಳಿದ್ದೆ, ಎಲ್ಲಿ ಕೂಡ ಯಾರು ಕೂಡ ಕಾನೂನನ್ನ ಕೈ ಮೀರೋದು ಬೇಡ ಮತ್ತು ಕಾನೂನಿನ ಪ್ರಕಾರ ನಡ್ಕೊಳ್ಳುವ ಅಂತ. ಇವತ್ತು ಮೊಹಮ್ಮದ್ ಮಸೂದ್ ಅವರು ಮಾತನಾಡಿರುವಂಥ ವಿಚಾರಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನಮ್ಮ ಪ್ರತಿನಿಧಿ ಪವನ್ ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ತೆ ಪವನ್. ಎಸ್, ಮೊಹಮ್ಮದ್ ಮಸೂದ್ ಅವರು ಹೇಳಿರುವಂತ ಪ್ರಮುಖ ವಿಚಾರಗಳು ಏನೆಲ್ಲ ಪವನ್? ಹೌದು ಸರ್, ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಏನು ಧ್ವನಿವರ್ಧಕಗಳ ಬಳಕೆ ಅಂದ್ರೆ ದೇವಸ್ಥಾನ, ಚರ್ಚ್, ಮಸೀದಿಗಳಲ್ಲಿ ಧ್ವನಿವರ್ಧಕಗಳ ಬಳಕೆಗೆ ನಿಷೇಧವನ್ನು ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಹೇರಿರುವಂತದ್ದು. ಈ ವಿಚಾರದಲ್ಲಿ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೆಂಟ್ರಲ್ ಮುಸ್ಲಿಂ ಕಮಿಟಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವುದು. ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ MLC ಆಗಿರುವಂತಹ KS ಮಸೂದ್ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಂಗಳೂರಲ್ಲಿ ನಡೆಸಿ ಹೇಳಿರುವುದು. ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಶಬ್ದ ಮಾಲಿನ್ಯ ಆಗುವಂತೆ ಧ್ವನಿವರ್ಧಕದ ಬಳಕೆಯನ್ನು ನಿಲ್ಲಿಸಿದ್ದೇವೆ. ಅಂದ್ರೆ ನಾವು ಸರ್ಕಾರಕ್ಕೆ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ, ಆ ಆದೇಶವನ್ನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಗೌರವ ಕೊಡ್ತದೆ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿರೋದು. ಅವರು ಮಂಗಳೂರಿನ ಜಾಮಿಯಾ ಮಸೀದಿ ಅಂದ್ರೆ ಇತಿಹಾಸ ಪ್ರಸಿದ್ಧವಾದಂತ ಮಂಗಳೂರಿನ ಜಾಮಿಯಾ ಮಸೀದಿಯ ಅಧ್ಯಕ್ಷರು ಕೂಡ ಆಗಿರುವವರು. ಅವರು ಹೇಳಿರುವಂತಹ ನಮ್ಮ ಮಸೀದಿಯಲ್ಲಿ ಕೂಡ 5 ಹೊತ್ತಿನ ಮೈಕ್ ಅನ್ನು ಕೂಡ ನಾವು ಅಜಾನ್ ಬಂದ್ ಮಾಡಿದ್ದಾರೆ. 5 ಹೊತ್ತುಗಳ ಅವರು ಅಜಾನ್ ಹೇಳ್ತೇವೆ, ಆ ಸಂದರ್ಭದಲ್ಲಿ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣವಾಗಿ ಇಂದು ಬೆಳಿಗ್ಗೆ 5 ಅಜಾನ್ ನಾವು ಬಂದ್ ಮಾಡಿದ್ದೇವೆ. ಅಲ್ಲದೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ನಮ್ಮ ಎಲ್ಲಾ ಮುಸ್ಲಿಂ ಮಸೀದಿಗಳಿವೆ, ಅಲ್ಲಿಗೆ ನಾವು ಆದೇಶವನ್ನು ನೀಡಿದ್ದೇವೆ. ಸರ್ಕಾರದ ಮುಂದಿನ ಆದೇಶ ಬರುವವರೆಗೆ ಅಥವಾ ಸುಪ್ರೀಂ ಕೋರ್ಟ್ನ ಮುಂದಿನ ಆದೇಶಗಳು ಬರುವವರೆಗೆ ಯಾವುದೇ ರೀತಿಯ ಧ್ವನಿವರ್ಧಕಗಳ ಬಳಕೆ ನಾವು ಮಾಡದಂತೆ ನಾವು ಅವರಿಗೆ ಆದೇಶವನ್ನು ನೀಡಿದ್ದೇವೆ. ಮುಖ್ಯವಾಗಿ ಅವರು ಹೇಳಿರುವಂತೆ ಅಂದ್ರೆ ಇನ್ನು ಮುಖ್ಯವಾಗಿ ಆ ವಿಚಾರದಲ್ಲಿ ಅವರು ಹೇಳಿರುವಂತದ್ದು ಪ್ರಮೋದ್ ಮುತಾಲಿಕ್ ಅಜಾನ್ ನಿಲ್ಲಿಸುವ ಜೊತೆಗೆ ಧ್ವನಿವರ್ಧಕ ನಿಲ್ಲಿಸುವ ಜೊತೆಗೆ ಸುಪ್ರಭಾತವನ್ನು ಕೂಡ ನಿಲ್ಲಿಸಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡಿದ್ದಾರೆ. ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರದ್ದು ರಾಮ ಸೇನೆಯಲ್ಲ ರಾವಣ ಸೇನೆ ಎನ್ನುವ ರೀತಿಯಲ್ಲಿ ಕೂಡ ಅವರು ಹೇಳಿರುವುದು ಇವತ್ತು. ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರ ದೇಶದ್ರೋಹಿ, ಮೊದಲು ಪ್ರಮೋದ್ ಮುತಾಲಿಕ್ ಅವರನ್ನು ದೇಶದಿಂದ ಓಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ಅವರು ಹೇಳಿರುವಂತದ್ದು. ಇದು ಮುಖ್ಯವಾಗಿ ಗಮನಿಸಬೇಕು. ಒಟ್ಟಿನಲ್ಲಿ ಅವರು ಹೇಳುವ ವಿಚಾರ ಮತ್ತು ಒಂದೇ ಆಗಿರುವಂತದ್ದು ಮುಸ್ಲಿಂ ಸೆಂಟ್ರಲ್ ಕಮಿಟಿ. ಇದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲಿ ಮಾತ್ರ ಎಲ್ಲಾ ಮುಸ್ಲಿಂ ಸಂಘಟನೆಗಳ ಒಪ್ಪಂದದ ಒಂದು ನಿರ್ಧಾರ ಅಲ್ಲ. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮಾತ್ರ ತೆಗೆದುಕೊಂಡಿರುವ ನಿರ್ಧಾರ ಏನಂದ್ರೆ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದನ್ನು ನಾವು ಗೌರವಿಸ್ತೇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸರ್ಕಾರದ ಮುಂದಿನ ಗೈಡ್ಲೈನ್ಸ್ ಅಥವಾ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶ ಬರುವವರೆಗೆ ಅವರಿಗೆ ಹೇಳಿದ್ದಾರೆ ಧ್ವನಿವರ್ಧಕಗಳ ಬಳಕೆ ಅದನ್ನು ನಾವು ಬಳಸ್ತೀವಿ ಮತ್ತು ನಮ್ಮ ಇತರ ಮಸೀದಿಗಳಿಗೂ ಆ ನಿಟ್ಟಿನಲ್ಲಿ ನಾವು ಆದೇಶವನ್ನು ನೀಡಿದ್ದೇವೆ ನಿಟ್ಟಿನಲ್ಲಿ ಇವತ್ತು ಮಸೂದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತೆ. ಎಸ್ ಪವನ್, ಥ್ಯಾಂಕ್ ಯು. ಎಸ್, ಇದು ಮಂಗಳೂರಿನಲ್ಲಿ ಇವತ್ತಿನ ಬೆಳವಣಿಗೆ. KS ಮೊಹಮ್ಮದ್ ಮಸೂದ್ ಅವರು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು ಇವತ್ತು ಮಾತನಾಡಿರುವಂಥ ವಿಚಾರವನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಎಸ್, ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.